ಪದವಿ ಪೂರ್ವ ಕಾಲೇಜು ಅವ್ಯವಸ್ಥೆಯ ಆಗರವಾಗಿದ್ದು, ಎಲ್ಲಿ ನೋಡಿದರಲ್ಲಿ ಕಸ ಕಡ್ಡಿಗಳು ತುಂಬಿದೆ. ನೀರಿನ ಟ್ಯಾಂಕ್ ಬಳಿಯೇ ನಲ್ಲಿ ಇದ್ದು, ಇಲ್ಲಿಯೇ ವಿದ್ಯಾರ್ಥಿಗಳು ತಟ್ಟೆ ಕೂಡ ತೊಳೆಯುತ್ತಿದ್ದಾರೆ. ಈ ಪ್ರದೇಶ ಕೆಸರಿನಿಂದ ಕೂಡಿದ್ದು ಕೊಳಚೆಯಾಗಿ ಮಾರ್ಪಟ್ಟಿದೆ. ಶಾಲೆಯ ನೈರ್ಮಲ್ಯದ ಬಗ್ಗೆ ಗಮನ ಹರಿಸಬೇಕಾದ ಶಾಲೆಯ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತಿದ್ದಾರೆ. ಅಷ್ಟೇ ಏಕೆ, ಇದೇ ಪದವಿ ಪೂರ್ವ ಕಾಲೇಜಿಗೆ ಅಧ್ಯಕ್ಷರಾಗಿರುವ ಸ್ಥಳೀಯ ಶಾಸಕ ಎಸ್.ಆರ್. ಶ್ರೀನಿವಾಸ್ ಇದೇ ಪ್ರದೇಶದಲ್ಲಿ ಕಾರಿನಲ್ಲಿ ಓಡಾಡುತ್ತಿದ್ದರೂ ಇದೊಂದು ಗಂಭೀರವಾದ ಸಮಸ್ಯೆ ಎನ್ನುವುದು ಅವರಿಗೆ ತಿಳಿಯದಿರುವುದು ದುರಂತವೇ ಸರಿ. ಈ ಶಾಲೆಯು ಶಾಲಾ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 204ರಲ್ಲಿ ರಾಜ್ಯ ನಾಯಕರು ಈ ದಾರಿಯಲ್ಲಿ ಓಡಾಡುತ್ತಿದ್ದಾರೆ. ಆದರೆ ಬಿದ್ದು ಹೋಗಿರುವ ಶಾಲೆಯ ಕಾಂಪೌಂಡ್ ಸರಿಪಡಿಸಲು ಇಲ್ಲಿಯವರೆಗೂ ಶಾಲಾ ಆಡಳಿತ ಮಂಡಳಿ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಒಂದೆಡೆಯಾದರೆ, ರಾತ್ರಿ ವೇಳೆಯಲ್ಲಿ ಈ ಶಾಲೆ ಕುಡುಕರ ಹಾಗೂ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ಮಾರ್ಪಡುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಜಯಕುಮಾರ್ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ. ನಾನಿವತ್ತು ಇತಿಹಾಸ ಉಳ್ಳಂಥ ಒಂದು ಪ್ರೌಢಶಾಲೆ ಏನಿತ್ತು ನಮ್ಮ GJC, ಆ ಶಾಲೆ ಹಳೆ ವಿದ್ಯಾರ್ಥಿಯಾಗಿ ನಾನು ಕೆಲವು ಇಲ್ಲಿ ನ್ಯೂನತೆಗಳ ಬಗ್ಗೆ ನಿಮ್ಮ ಜೊತೆ ಚರ್ಚಿಸಲಿಕ್ಕೆ ಅಂತ ಹೇಳಿ ಮಾತಾಡ್ತಾ ಇದ್ದೇನೆ. ಮೊದಲನೇದಾಗಿ, ಒಂದು ಒಳ್ಳೆಯ ಪರಿಸರದಲ್ಲಿ ಶಾಲೆ ಇರಬೇಕು ಅಂತ ಹೇಳಿ ಎಲ್ಲರ ಒಂದು ಆಶಯ ಇರುತ್ತೆ. ಇಲ್ಲಿ ಕಸದ ತಿಪ್ಪೆ ಶಾಲೆಗೆ ಸ್ವಾಗತಿಸುತ್ತೆ ಮಕ್ಕಳನ್ನು. ಹಾಗೆಯೇ ಕುಡಿಯುವ ನೀರು ಮತ್ತು ತಟ್ಟೆಗಳನ್ನು, ಊಟದ ತಟ್ಟೆಗಳನ್ನು ತೊಳೆಯುವಂಥ ಸಿಸ್ಟಮ್ ಸುತ್ತ ಕೊಳೆತು ನಾರುವ ರೀತಿಯಲ್ಲಿ ನೀರು ನಿಂತಿದೆ. ಅದು ತುಂಬ ಹಾಳಾಗಿದೆ. ಹಾಗೆಯೇ ಇಲ್ಲಿ HCL ನಾವು ಕಟ್ಸ್ಕೊಟ್ಟಿರುವಂಥ ಚೇಂಬರ್ ಇದೆ. ಚೇಂಬರ್ಗಳ ಮೇಲೆ ಇರೋಂಥ ಮುಚ್ಚಳಿಗೆಗಳನ್ನ ಕೂಡ ಕದ್ಕೊಂಡು ಹೋಗೋಂಥ ಒಂದು ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಒಂದು ಅವಮಾನವಾಗೋ ರೀತಿಯಲ್ಲಿ. ಜೊತೆಗೆ ಶಾಲೆಗಳಿಗೆ ಸಾಕಷ್ಟು ಹಣಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಇಬ್ಬರು ಸಚಿವರು ಕೂಡ ಈ ರೋಡಲ್ಲಿ ಓಡಾಡ್ತಾರೆ. ಈ ಶಾಲೆ ಕಾಂಪೌಂಡು ಎಂಥ ದುಸ್ಥಿತಿಲಿದೆ ಅಂತ ಹೇಳಿದ್ರೆ ನೋಡೋರು ಪ್ರತಿನಿತ್ಯ ಶಿವಮೊಗ್ಗದಿಂದ ಹಿಡಿದು ಅರ್ಧ ರಾಜ್ಯದ ಜನ ಈ ರೋಡಲ್ಲಿ ಓಡಾಡ್ತಾರೆ. ಈ ಶಾಲೆ ಸ್ಥಿತಿ ನೋಡಿದ್ರೆ ಈ ಶಾಲೆಗೆ ಏನಾದರೂ ಒಂದು ಕಾಯಕಲ್ಪನ ಕಲ್ಪಿಸಬೇಕು ಅನ್ನೋ ಯೋಚನೆಯನ್ನು ಕೂಡ ಅವ್ರು ಮಾಡದೇ ಇರೋದ್ರ ಬಗ್ಗೆ ನಮಗೆ ತುಂಬ ನೋವಾಗ್ತದೆ. ಪ್ರತಿಯೊಂದನ್ನು ಕೂಡ ಸಾರ್ವಜನಿಕರು ಹೋರಾಟ ಮುಖಾಂತರ ಪಡಿಬೇಕು ಅಂತ ಹೇಳೋದು ತುಂಬ ಸಮಸ್ಯೆ ಆಗ್ತದೆ. ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ.